ಆದ್ಮಿ ಪಕ್ಷಕ್ಕೆ ಸೇರ್ಪಡೆಯಾದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹವಾಗ್ ಸಹೋದರಿ. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹವಾಗ್ ಸಹೋದರಿ ಅಂಜು ಸೆಹವಾಗ್ ಅವರು ಆಮ್ ಆದ್ಮಿ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಮಾಜಿ ಕೌನ್ಸಿಲರ್ ಆಗಿದ್ದ ಅಂಜು ಸೆಹವಾಗ್ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಮಾಡಿದ ಜನಪರ ಕೆಲಸಗಳಿಂದ ಪ್ರೇರಿತರಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ಎಂದು ಆಮ್ ಆದ್ಮಿ ಪಕ್ಷ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ನ ಮಾಜಿ ಕೌನ್ಸಿಲರ್ ಆಗಿದ್ದ ಇವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದರು. ಇದೀಗ ಆಪ್ನ ಕೆಲಸಗಳಿಂದ ಪ್ರೇರಣೆಗೊಂಡು ತಮ್ಮ ಬೆಂಬಲಿಗರೊಂದಿಗೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅಂಜು ಸೆಹವಾಗ್ 2012ರಲ್ಲಿ ದೆಹಲಿಯ ಎಂಸಿಡಿ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೀಸಲಾದ ದಕ್ಷಿಣಪುರಿ ಎಕ್ಸ್ಟೆನ್ಷನ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು. ಈ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾದ ಬಿಜೆಪಿ ಆರತಿ ದೇವಿಯನ್ನು 558 ಮತಗಳ ಅಂತರದಿಂದ ಸೋಲಿಸಿದ್ದರು. ಅಂಜು ಸೆಹವಾಗ್ ಲಕ್ಷ್ಮಣ ಪಬ್ಲಿಕ್ ಸ್ಕೂಲ್ನಲ್ಲಿ ಹಿಂದಿ ಶಿಕ್ಷಕಿಯಾಗಿದ್ದರು. ಅವರು 2 ಮಕ್ಕಳ ತಾಯಿ ಕೂಡ ಹೌದು. ಕಾಂಟ್ರಾಕ್ಟರ್ ಅರವಿಂದ ಸಿಂಗ್ರನ್ನು ವಿವಾಹವಾಗಿದ್ದ ಅಂಜು ಬಳಿಕ 2000ರಲ್ಲಿ ನಜಾಫ್ಗಢದಿಂದ ಮದನಗಿರಿಗೆ ಶಿಫ್ಟ್ ಆಗಿದ್ದಾರೆ. ಅಂಜು ಕುಟುಂಬವು ದಶಕಗಳಿಂದ ಕಾಂಗ್ರೆಸ್ ಬೆಂಬಲಿಸಿದೆ ಹಾಗೂ ಇವರ ಕುಟುಂಬದಲ್ಲಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. अपनी तरफ से सभी को यही आश्वासन दे सकती हूँ कि जो भी जिम्मेदारी हमें दी जाएगी हम उसको पूरा शिद्दत के साथ निभाएंगे. किसी भी परिवार में जुड़ने का मतलब जिम्मेदारी पहले आती है, बाकी चीज़ें बाद में आती हैं. और क्योंकि मैं सबसे छोटा सदस्य हूँ परिवार का, तो लाड़ की भी उम्मीद रखूँगी. किसी चीज़ों पे विरोधाभास होगा तो वो भी कहने का हक रखूँगी. और अपनी तरफ से जो भी जिम्मेदारी पार्टी की तरफ से, पार्टी के शीर्ष नेतृत्व की तरफ से दी जाएगी उसको पूरी ताकत के साथ पूरा अपना योगदान देते हुए निभाऊंगी. यही कह सकती हूँ. थैंक यू सो मच. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.